ಧರ್ಮ
ಅನ್ನದಾನದ ಸೇವೆ ಇದು ಮಾತನಮ್ಮ ಇಂಚಿತ ತಯಾರು ಮಾಡ್ತಾರೆ ಐದು ಮಾತ್ರ ಹೆಚ್ಚಿಗೆ ಬರೋದಲ್ಲ ಆ ದೈವದೇವರಲ್ಲಿ ಮಾತ್ರ ಎಟ್ಟೆಡಿ ಪರಿಹಾರ ಮಾಡ್ತದೆ ಈ ಜಾಗದು ಎಟ್ಟ ರೀತಿಯಲ್ಲಿ ವಿಜೃಂಭಣೆಡು ಆಗಬಹುದನ ಅಕಲ್ಲ ಮಾತ ಗಿರಿ ಸಿಂಗಾರದ ನಿಯಮನ ಅಂಜನೆಯ ಪ್ರತಿಷ್ಠಾ ಕಲಶಾಭಿಷೇಕ ಐತಾಕು ಈ ಜಾಗರು ಗೋಡೆ ನಮ್ಮ ನಮ್ಮಿನಂತೆ ಬರೋದು ಮಾದರಿ ಕೈ ಮುಟ್ಟಿನ ಪಾಕನ ಅನುಗ್ರಹ ಬೇರಿದಾಯ ಬಂದರೆ ಅಂಜನೆ ಮಿತ್ರ ಅಂಜನೆ ಆಗಲು ಮನೆ ಮಂಜ ಅವರ ಮಾಯಗಾರನ ಹದಿನಾದಿಗಳ ನೆಲೆಯಾಡು ಬದಲು ಭಾರಿ ಅಭಿಮಾನಗಳು ಪುರಾಣ ಇಲ್ಲ ಅಂಜನೆ ಓಡಿಸಿರಲ್ಲ ಕೈಗಾರಿಯನ್ನು ಮಾತನಾಡಿರಿ ಸ್ವಯಂ ಸೇವಕರು ಬೆಲೆ ಮಾಡಿರಿ ಮಾತೆರೆಗಳ ಪ್ರತಿವರಿಗಳು ಸರಿ ಕೈಕಾಲ ಸುಖ ಕೊಡುದು ನಮ್ಮ ಮತ್ತಿನ ಬೇರೆ ಇದು ಸಂದನಿಗೆ ಸಂತೋಷನಿಗೆ ಸಾರ್ಥಕ ಆನಂದ ಮಾಡ್ಕೊಳ್ಳೋಣ ಆ ದೈವವಿಲ್ಲ ಅಮೃತ ನುಡಿ ವಾಕ್ಯ ನನಗೆ ಅನುಗ್ರಹ ಮಾಡುತ್ತದೆ ಈ ಜಾಗ ಈ ಅರಟಾಗಲಿ ಅದು ಈ ಭಾಗದಾಗಲಿ ಪ್ರತಿವರಿಯನ್ನು ಊರು ಬರೋಡುತ್ತಾಗಲಿ ಕೈಕಾಲುಗಳನ್ನು ಆಗಿನ ಆರೋಗ್ಯ ಮಾರ್ಗದ ಗಾಂಧಿ ನೆಮ್ಮದಿ ಉತ್ತರ ಪುಣ್ಯ ಕೀರ್ತಿ ಆ ಗಿರಿಜಂಡಿ ವ್ಯಾಘ್ರಜಾಮುಂಡಿ ಧರ್ಮ ದೈವದ ಬನ್ಯಜಾಮ ಇಡಂ ಸ್ವರಂ ಮಯ ದೇವತಾಭಿರಂ ಏಳಮೇ ಸರ್ವೇಭ್ಯೋ ದೇವೇಭ್ಯೋ
केशवाय स्वाहा नारायणाय नमः माधवाय स्वाहा गोविंदाय नमः विष्णवे नमः मधुसूदनाय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः पवित्राणां पवित्रं यो मङ्गलानां च मङ्गलं दैवतं नमः भूतानां योगेन पिता सर्वगङ्गे यमुने कृष्णे गोदावरी सरस्वती नर्मदे शिवकाले सन्निधिं कुरु कृष्णकृष्णमोहनजया ఈ ఎదురు ఎదురుగారు వచ్చి
ರೈಟ್ ಎದುರು ಐತೆ ಐತೆ ಎದುರು yang cakram daran jalan ya metam देवी दुर्गलांगीं सुरभिबुधामतां व्याघ्रजामुण्डीमीडे व्याघ्रजामुण्डी नमः प्रार्थनां समर्पयामि प्रज्वलितं वन्दे जातवेदं मुदाचरं सुवर्णवर्णवर्णं पवित्रं विश्वरामकं ईश्वराय नमः प्रार्थनां समर्पयामि कलशः कीर्तिमायुश्च प्रज्ञामेधाश्रियं भगं योग्यरां पापहारिं च पुण्यवृद्धिं च दादयेते कलशादेवराभ्यो नमः प्रार्थनां समर्पयामि ಮಾತೊಂದು ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಪೂಜಾ ಕಾಲ ಅಗ್ನಿಮತ್ಯೋಡು ಮಾತ ಪೂರ್ಣಾಹುತಿದ ಕಾಲ ಪ್ರಸನ್ನ ಕಾಲಕ್ಕೆ ಆ ಕೊಟ್ಟು ನಮ್ಮ ದೇವರಡ ದಾದ ಪ್ರಾರ್ಥನೆ ಮಾಡ್ಕೊಂಡಲ್ಲ ದೇವರಿಗೆ ಅನುಗ್ರಹ ಮಾಡ್ತಾರೆ ಅಂತಂದೆ ಶಾಸ್ತ್ರ ವಚನ ಇಂದ ನಮ್ಮ ಮಾತ ವಿಶೇಷವಾಗಿ ಆ ವ್ಯಾಘ್ರಜಾಮುಂಡಿ ದೇವಿನ ಮಾತ ಎಕ್ಕು ಗೋಡಾಯನ ಕೃಷ್ಣ ನೂತನ ಆರೂಢರ ಮಾತ ನಿರ್ಮಾಣ ಮಾತ ಮಲ್ಕೊಂಡು ಕೋಡಿನ ದೇವತುಡೆ అంటే ಸುಲಗ್ನರು ಸುಮುಹೂರ್ತದ ಮಾತ ಪ್ರತಿಷ್ಠಾಪನಾದಿ ವಿಧಿವಿಧಾನಗಳನ್ನು ಮಾತ ಮಲ್ಕೊಂಡು ಕೋಡೆ ಮಾತ ನಮ್ಮ ಆರಾಧನೆ ಮಲ್ತದ ಇನಿ ಆ ಧರ್ಮದೈವದ ಸಾನ್ನಿಧ್ಯಾಭಿವೃದ್ಧಿಗೆ ಕೂಡಾದೆ ಕಲಶ ಅಧಿವಾಸಗಳಲ್ಲಿ ಮಾತ ನಮ್ಮ ಮಲ್ತಿನರು ಕಾಣ್ಕೊಂಡ ವ್ಯಾಘ್ರಜಾಮುಂಡಿಗೆ 20 ಕಲಶಾಧಿವಾಸ ಅಂಜನೇ ಪಂಜುರ್ಲಿಗೆ ನವಕಲಶಾಧಿವಾಸ ಮಹಮ್ಮಾಯಿಕ ಮಾತ ಕಲಶಾಧಿವಾಸ ಅಂಜನೇ ಅಗ್ನಿ ಮಜ್ಜೋಡು ಮಾತ ಆ ವ್ಯಾಘ್ರಜಾಮುಂಡಿ ಮಂತ್ರದ ಮಾತ ಪಂಡದೆ ಆ ಧರ್ಮದೈವವು ವಿಶೇಷವಾದ ಅಗ್ನಿ ಮಜ್ಜೋಡು ಮಾತ ನಮ್ಮ ಆಹುತಿ ಪರ್ಯಲ್ಕಾನ್ ಸಮಿದಾಚ ಚರು ರಾಜ ಸರ್ಷಪ ಯವತಿಲ ವ್ರೀಹಿ ಪುನಶ್ಚ ಶಕ್ತು ಪುನಶ್ಚಾಚ್ಯ ಬಂದ್ರತ್ಯರ್ಥ ಪತ್ರದ್ರವ್ಯಗಳು ಆ ವ್ಯಾಘ್ರಜಾಮುಂಡಿ ಮೂಲಮಂತ್ರನ ಮಾಡಿದೆ ಅಗ್ನಿ ಮಜ್ಜೋಡು ನಮ್ಮ ಆಹುತಿಗಳನ್ನು ಮಾತ ಅರ್ಪಣೆ ಮಾಡ್ತದೆ ಆ ಪ್ರಸನ್ನ ಪೂಜೆಯ ಮಾತ ಅರ್ಪಣೆ ಮಾಡ್ತಾನೆ ಐದಾವರ ವಿಶೇಷವಾದ ವ್ಯಾಘ್ರಜಾಮುಂಡಿನ ಸನ್ನಿಧಾನ ಅವು ವಿಶೇಷವಾದ ಸಾನ್ನಿಧ್ಯ ಸಮೃದ್ಧಿಯಾದಿ ತಂದು ಭಜನಾದಿಗಳ ಪರಿಪೂರ್ಣತೆಯ ಧರ್ಮದೈವದ ಅಲೆನೆಲೆ ಮಾತನಾಡ ಸ್ಥಿರಾವತಿ ಇತ್ತೊಂದು ಇದಕ್ಕೆ ಸಂಬಂಧಪಟ್ಟಂತೆ ಮಾತ್ರ 10 ಜನ ಪಡೆದಲ ಈ ಜಾಗಕ್ಕೆ ಬಂದ ಧರ್ಮದೈವದ ಪ್ರಾರ್ಥನೆ ಮಾಡ್ತನದ ಆ ಧರ್ಮದೈವದ ಪೂರ್ಣ ಅನುಗ್ರಹಾರ್ಥಾಂತರ ನಮ್ಮ ಕಷ್ಟமான ಪರಿಹಾರ ಅದೇ ಇಷ್ಟಾರ್ಥ ಸಿದ್ಧಿಯಾದರಿಗೆ ಕೋಡಾಯಿನ ಅನುಗ್ರಹ ಶಕ್ತಿ ಆ ಸಾನ್ನಿಧ್ಯದ ಬಿಂಬೋಪಾದಿದೆ ಸಮೃದ್ಧವಾದಿತ್ತೊಂದು ಮಾತ 10 ಜನಗಳಿಗೆ ಬರ್ಕೊಂಡಂತ ಕಷ್ಟ ಕಾರ್ಪಣ್ಯಗಳು ಉಂಟಲ್ಲ ಗ್ರಹಚಾರ ದೋಷಗಳುಂಟಲ್ಲ ಅದನ್ನು ಮಾತ ಧರ್ಮದೈವ ಸಂಪೂರ್ಣವಾದ ನಿವಾರಣೆ ಮಾಡುವ ಹೊರದು ನನ್ನ ಮಲ್ಪಣಕ್ಕಿಂತ ಕಲಶಾಭಿಷೇಕ ಪಂಚಾಮೃತಾಭಿಷೇಕ ಪೂಜೆ ಪ್ರಸನ್ನ ಪೂಜೆಗಳು ಗಾವರ ಆ ಧರ್ಮದೈವ ಅಂಜನೆ ಪಂಜೂರ್ಲಿ ಮಹಮ್ಮಾಯಿ ಅವರವರು ಸಂಪೂರ್ಣ ಸಂತೃಪ್ತರಾಗಿತ್ತೊಂದು ಮಾತೆರೆಗಳ ಆರೋಗ್ಯಪೂರ್ಣ ದೀರ್ಘಾಯುಷ ಸುಖಶಾಂತಿ ನೆಮ್ಮದಿ ಕೊರದು ಉತ್ತರೋತ್ತರ ಶ್ರೇಯೋಭಿವೃದ್ಧಿ ಮಾಡ್ತದೆ ಮಿತ್ತುಗಳ ಮೇಲ್ಕಾಲಗಳ ನಮ್ಮ ಮಾತೆರೊಟ್ಟಿಗೂ ಸೇರುತ್ತಾ ಧರ್ಮದೈವನ ಆರಾಧನೆ ಮತ್ತೊಂದು ಬರಲಿಕ್ಕೆ ಕೂಡ ಏನಂತಿತ್ತ ಸಕಲ ಯೋಗ ಭಾಗ್ಯ ಐಶ್ವರ್ಯ ಸಂಪತ್ತು ಮಾತೆರೆಗಳ ಆ ಧರ್ಮದೈವ ಅನುಗ್ರಹ ಮಾಡ್ತದೆ ನಾಣ್ಯ ನಮ್ಮ ಕಾಲುಡು ಆ ಧರ್ಮದೈವನಂಗೆ ಅನುಗ್ರಹ ಮಾಡ್ತೀನಿ ನಮ್ಮ ಮಾತೆಲ್ಲ ಒಟ್ಟಿಗೂ ಸೇರಿದೆ ಅದನ್ನು ಎಚ್ಚರಿಯಿದೆ ಮಾತ ಪುನಃ ಪ್ರತಿಷ್ಠಾಪನೆ ಆದ ಆರೂಢನ ಮಾತ ನಿರ್ಮಾಣ ಮಲ್ತೊಂದು ಬ್ರಹ್ಮಕಲಶಾಭಿಷೇಕ ಮಾತ ಮಲ್ತದೆ ನೇಮೋತ್ಸವನ ಮಾತ ಅರ್ಪಣೆ ಮಾಡ್ತದೆ ಆ ಅರ್ಪಣೆ ಮಲ್ತೀನಿ ಅವರ ಧರ್ಮದೈವ ಸಂಪೂರ್ಣ ಸಂತೃಪ್ತಿ ಹೊಂದುದು ನಂಗೆ ಮಾತೆರೆಗಳ ಎಡ್ಡ ಮಲ್ತಳು ನಮ್ಮ ಇಷ್ಟಾರ್ಥ ಅನುಗ್ರಹ ಮಲ್ತಳು ಬಣ್ಪಣಂಚಿತ್ನ ಕೀರ್ತಿ ನಾವು ಉಳಿತೊಂದು ಬಯಡಾಪಣಂಚಿತ್ನ ಶ್ರೀಸಿಂಗಾಂತ ನೇಮೋತ್ಸವಲ್ಲ ಹೊರ್ಲುಡು ಮಲ್ಪ ಒಂದು ಈ ಗ್ರಾಮ ರಾಷ್ಟ್ರದ ಬಣ್ಪಣಂಚಿತ್ನ ಅರಿಷ್ಟನ ಮಾಡ ಪರಿಹಾರ ಮಲ್ಪ ಹೊರದು ಸರ್ವವಿಧದ ಶ್ರೇಯಸ್ಸು ಮಾತೆರೆಗಳ ಜೀವನ ದೇವರ ಜೀವ ಪರಮಾನುಗ್ರಹ ಮತ್ತು ನಡಪಡುವ ಮತ್ತು ಭಕ್ತಿ ದೇಶರ ಅಂತೇಳಿ ಅಮ್ಮನೂರ ಅಂಜಲಿ ವ್ಯಾಘ್ರಜಾಮುಂಡಿರ ಅಂಜಲಿ ಮಂಜೂರಿ ನಮ್ಮ ಮಾತರೊಟ್ಟಿಗೂ ಸೇರೊಂದು ಪ್ರಾರ್ಥನೆ ಮತ್ತು ಸ್ವಾಮಿ ದೇವರ ಪಲ್ಲೆ ಅಗ್ನಯೇ ನಮಃ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಅವ್ಯವಹನ ಮಾತೆಲ್ಲ ಅರ್ಪಣೆ ಹೋಮ ಪ್ರಾರ್ಥನಾ ಸಮರ್ಪಯಾಮಿ ಗೋವಿಂದಾನಿ ಗೋವಿಂದ
ಮಾತಾಡೋದು ಚಾತಿಂಡಿ ಎರೆ ಗಾದಿ ಬಾರ ಕೂಡ ಅಡಿಯುಂಡು ఆయన ಬೇಕಾಗಿರೋಡು ಬೊಕ್ಕಲ್ಲಿ ಎಕಡೆ నుంచి ಬಂದಿಲ್ಲ ರೋಡ್ ಸೈಡ್ ಗಾಡಿಗಳು ಬೈಕ್ಗಳು ఆయన ಪಾರ್ಕಿಂಗ್ ಮಾಡ್ತಿದ್ರು ಬಾರಿಸೋಗ ನೀರಂತ ಜಾಗ ಎಂಚಿನ ಜಾಗ ತಿಕ್ಕಂದು ಅಲ್ಪ ಪೊರ್ಲು ನೀರು ಒಟ್ಟಾಗಿ ಕೊಟ್ಟು ಅಲ್ಪ ಗಾಡಿಗೆ ಎಪ್ಪರೆ ನೀರು ಮಾಡಿಕೊಂಡು ఆయన ಏನಂದಿಲ್ಲ ಕರೆಕ್ಟ್ ಮನೆ ಸರಿ ಬಂದ ಗಾಡಿ ಇಲ್ಲ ಅಬ್ಬರಿ ಬಗ್ಗೆ ಬರ್ತಾರೆ ಬೋಟ್ ಸಾಕ ನೀರಂತ ಜಾಗ ಮಾಮ ಇದು ಮಾಮ ಇದು ಒಂದು
కూర్చో వద్దు వద్దు Thank you.
Side.
Thank you.
ಏನು ಬರಲ್ಲ ಮಾಡಿ ಬಂತು ಈಗ ಬಂತು ನಮ್ಮದು ಇಷ್ಟು ಎರಡು ಬರ್ತಾವಲ್ಲ ಅವ್ರದ್ದು ತಲೆನೇ ಮೂಲ ಸರ್ ಏನು
ಕುಲ ಒಂಜಿ ಆಯ್ತು ಮರ್ಯಾದೆ ಸಂತೋಷ Ini tuh.
అనుగ్రಹ ఇచ్చాంటే అంట ఇని అక్కడ ప్రేరణ మల్తేరుందా అంట రంగం కరోతి రాజానం పంగుం లంగయతే గిరిం వైకారిత్యాన్ని ఆయన అప్పుడు ఆ దేవుని అనుగ్రహం అంతిరుందా అంట ఆయన మళ్ళా పర్వతం శక్తి కొరపే ಅದಗದೂನ ಕಡ ಮಲ್ಲ ಮೇಲೆ ಅಂಡ ಒಂಜಿ ದಿನೋಲ ಮಲ್ತೊಂದು ಬತ್ತೊಂದು ಆ ಜೀರ್ಣೋದ್ಧಾರ ಕೊಟ್ಕೊಂಬಿಟ್ಟಾಗಿ ಆ ದೇವರು ನಿಗಲಾಗೈತೆ ಈ ಊರ್ದಾಗ್ಲೇನು ಸೇರ್ಸಾ ಒಂದು ಒಗ್ಗಟ್ಟಡು ಒಮ್ಮಾತೋಡು ಆ ಮಲ್ತಿನಂತ చెప్పిన ಸಂಪೂರ್ಣ ಸೇವೆಯನ್ನು ಮಾಡ್ತಿರಲ್ಲ ಇನ್ನು ಆ ದೈವಕ್ಕೆ ಸಮರ್ಪಣೆ ಮಲ್ತಡು ಪ್ರಾರ್ಥನೆ ಮಲ್ತೊಂದು ಈ ರೀತಿಯಲ್ಲಿ ನಮ್ಮ ಮಲ್ತಿನೆಟ್ಟಿ ಹೆಚ್ಚಿಗೆ ಉಪ್ಪರ ಯಾವ ಮನುಷ್ಯ ಮಾತ್ರ ನಂಗದಾಲ ಆವಡೊಂದುಂಡು ಆವಡು ಅನ್ಪಣ ಆಸೆ ಉಂಡು ಅವು ಎಂಟಾವಡು ಆ ರೀತಿಯಲ್ಲಿ ಕೋಡಿ ಎತ್ತು ಒಂದು ಪಣ್ಪಣ ನಾನು ಕೇರಿಗೆಲ್ಲ ತೆರಿಯಂದ ಅಂಡ ದೈವದ ಅನುಗ್ರಹ ಇಟ್ಟು ಬಿಟ್ಟು ಈ ರೀತಿ ಆಲೋಚನೆ ಮತ್ತೊಂದು ಬರ್ತೀನಿ ನನಗೆ ಆ ದೈವದ ಅನುಗ್ರಹ ಒದಗದದು ನಮ್ಮ ಮುರಾಣಿಸಲಾಗ ಆ ದೈವದ ಆ ವಾಸ್ತು ಪೂಜೆ ಅಂಜನೇಯ ಬೋಡ ಬಲಿ ಪೂಜೆ ಮಾತಾಡ ಮಾತು ಮತ್ತೊಂದು ಪ್ರತಿಷ್ಠಾಪನೆ ಮತ್ತೊಂದು ದಿವಸ ಆ ಬ್ರಹ್ಮ ಕಲಶಾಭಿಷೇಕ ಮಹಾಪೂಜನ ಧರ್ಮ ದೈವ ಸಂತೋಷ ಸ್ವೀಕಾರ ಮತ್ತೊಂದು ಈ ಜಾಗದಾಗ ಸಂಪೂರ್ಣ ಕಲೆ ನೆಲೆಯಾದ ಬರ್ತದೆ ನಮಗೊರ್ಪುನ ಆವಿರ್ಭಾಗನ ಸ್ವೀಕಾರ ಮತ್ತೊಂದು ಬರ್ತದೆ ನಿತ್ಯಗಿತ್ಯನೇ ನಡತೊಂದು ಬರ್ಪುನಂಗಿತ್ತಿನ ಒಂದು ಯೋಗ ಭಾಗ್ಯನ ಕೊರದು ಇನ್ಯಾಪುಂಜಿತ್ತಿನ ಅನ್ನದಾನ ನನಾಪುಂಜಿತ್ತಿನ ಬಯ್ಯಡಾಪುಂಜಿತ್ತಿನ ಕಗ್ಗರ ಸೇವೆ ನಿರ್ಮಾತ ಸಂತೋಷೋಡು ಸ್ವೀಕಾರ ಮತ್ತೊಂದು ಈ ಜಾಗಡು ನಂಬಿರೆಟ್ಟು ಮಾತೆರೆಗಳ ಒಂದು ನೀರು ಮಾತ ನಮ್ಮೊಂದು ಬರ್ತೀರ ಪ್ರತಿ ಒಂಜಿ ಗವರ ದಾಖಲೆಗಳ ಪ್ರತಿ ಒಂಜಿ ಇಲ್ಲ ದಾಖಲೆಗಳ ಪ್ರತಿ ಒಂಜಿ ಜಾಗದಾಗಲಿ ಊರು ಬರೋಳಿತನಾಗಲಿ ಪ್ರತಿ ಒಳಿಯಾಗಲ ಅಕಲು ಮನಪಂಚಾಯತಿನ ಉದ್ಯೋಗದ ಅಭಿವೃದ್ಧಿಯ ಕೊರದು ಅಂಚನೆ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಕೊರದು ದೇಹವು ಆರೋಗ್ಯ ಭಾಗ್ಯನ ಕೊರದು ಸರ್ವ ರೀತಿಲ್ಲ ನಮ್ಮನ್ನು ಉತ್ತರೋತ್ತರ ಅಭಿವೃದ್ಧಿ ಮತ್ತು ಕೊರ್ಪನ ಪುಣ್ಯಕೀರ್ತಿ ಜಾಗದ ಬೆಳಗಾವನ ಪುಣ್ಯಕೀರ್ತಿ ನಮ್ಮ ಮಿಂಚಿನ ಧರ್ಮ ದೈವಗಳ ಸನ್ನಿಧಾನಗಳು ಸೇರಿಪತ್ರ ಮತ್ತೆ ಇತ್ತೊಂದು ಪ್ರಾರ್ಥನೆ ಮತ್ತು ಕೊರ್ಪಣ ವ್ಯಾಘ್ರಜಾಮುಂಡಿ ಧರ್ಮ ದೈವಾಂತರ್ಯಾಮಿ ದುರ್ಗಾಂತರ್ಯಾಮಿ ಲಕ್ಷ್ಮೀ ಮಾಯವಾ ಪ್ರಾರ್ಥನಾ ಸಮರ್ಪಯಾಮಿ ಗೋವಿಂದಾನಿ ಗೋವಿಂದ ನಮ್ಮ ಎಂಚ ದಾಲ ಹೆಚ್ಚಿಗೆ ಮೀಚಿ ದುಂಬದಲ್ಲೇ ಕಾಣೆ ಅದೇ ದುಂಬದಲ್ಲೇ ಕಾಣೆ ದಾಲ ಬದಲಾವಣೆ ಹೌದಾ ಇನ್ನು ನೇಮಂಡು ಬೊಕ್ಕ ಇಂಜಿನಂದು ತೀರ್ಮಾನ ಬೊಕ್ಕ ವರ್ಷದ ಎಂಚ ಅಂತ ಎಕ್ಕಾನ ಪೂಜೆ ಮಾತ್ರ ಒಟ್ಟಿಗೆ ಮಾಮಾಯಿಗೆ ಪಂಜುರ್ಲಿಗೆ ಅದೇ ಬೊಕ್ಕ ದುಂಬದ ಕಡಮ ಸಂಕ್ರಾಂತಿ ಪೂಜೆ ಬೊಕ್ಕ ಚೌತಿ ಬರ್ಕೊಂಡು ಹಾಂ ಬೊಕ್ಕ ವರ್ಷದ ಪೂಜೆ ಹಾಂ ಕೋಡೆಂಜೆ ನಡದಿಂದ ನಡಪುವ ಇಟ್ಟಿಗೆ ನಾಯಿ ನಮಗ ಸ್ವಲ್ಪ ಅವಳು ಮಾಡಿದು ಪ್ರಾರ್ಥನೆ ಪ್ರಾರ್ಥನಾಂ ಸಮರ್ಪಯಾಮಿ ಮುಖಾದಿ ಎಲ್ಲ ಮಂದಿಗೆ ಒಳಗೆ ಪೂಜೆ ಮಾಡ್ತಾರೆ ಟೈಪ್ ಕೊಡ್ತಾರೆ ನೋಡಿ ಟೈಟ್ ಆಗೋದು ಇಷ್ಟೇ ಹೋಗೋದು ಇದು ಕರೆಕ್ಟ್ ಇದೆ ಇಲ್ಲ ಆಗಲ್ಲ ಅಲ್ಲ ಟೈಟ್ ಆಗ್ತದೆ ಒಳಗೆ ಹೋಗುತ್ತೆ ಮತ್ತೆ ನಮ್ಗೆ ಓಪನ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಒಂದು ತೆಗೆದು ಹಾಕಿದೆ ಅದು ಮಿಸ್ ಆಗಿದೆ ಹೊಸ ಟ್ರೈ ಬೋರ್ಡ್ ತರೋದು ಬಿಟ್ಟು ಒಳಗಿದ್ದು ಸ್ಪ್ರಿಂಗ್ ಹೋಗಿದೆ ಆತ್ಮೀಯ ಭಕ್ತಾಭಿಮಾನಿಗಳೇ, ಶ್ರೀ ಚಾಮುಂಡಿ ದೇವಸ್ಥಾನ ದೇವತ್ತು ಕಡೆ ಕುಮಾರಿ ಕುಣಿಟೆ ನಿಂತ ನೂತನ ಗರ್ಭಗುಡಿಟೆ ಚಾಮುಂಡಿ ಅಂಚನೆ ಪರಿವಾರ ಶಕ್ತಿಯ ಬ್ರಹ್ಮದರ್ಶಕ ವರ್ಷಾವಧಿ ನಡಪನ ಕಾಲಾವಧಿ ನೇಮೋತ್ಸವ ಕಾರ್ಯಕ್ರಮವು ಧಾರ್ಮಿಕ ಕಾರ್ಯಕ್ರಮವು ಆಗಮಿಸಲು ಉಪಸ್ಥಿತರಿರುವ ಚಿನ್ನ ಊರದ ಪರ್ವದ ಮಾತ ಭಕ್ತಾಭಿಮಾನಿಗಳಿಗೆ ಚಾಮುಂಡಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಂಚನೆ ಆಡಳಿತ ಸಮಿತಿ
ಅರ್ಚನೆ ಮನಪುರದಲ್ಲಿ ಸೈಡ್ ಅಂಚನೆ ಈ ನೇಮೋತ್ಸವದ ಸುಸಂದರ್ಭಗಳು ಧಾರ್ಮಿಕ ವಿಧಿವಿಧಾನಗಳಿಗೆ ಸಹಕಾರ ಮಲ್ಪನ ದೃಷ್ಟಿಗೆ ಈ ಸಮಿತಿ ಅದೃಷ್ಟದ ಚೀಟಿದ ಬಗ್ಗೆ ವ್ಯವಸ್ಥೆ ಮಾಡಿದ್ದರೆ ದಯವಿಟ್ಟು ಎರಡು ಮಾತ್ರ ಪುಸ್ತಕ ಬರೆದಿನ ಅವನ ಕಚೇರಿದ ಸೇವಾ ಕೌಂಟರ್ ಅವನ ಕಂತದ್ದು ಒಪ್ಪಿಸಬೇಕು ಅನ್ನೋದೇ ಅಂಚನೆ ಭಕ್ತಾಭಿಮಾನಿಗಳಿಗೆ ಪಣದ ರೂಪಗಳು ವಸ್ತುದ ರೂಪಗಳು ಸಹಕಾರ ಮಲ್ಪಡಿದ್ದ ಸೇವಾ ಕೌಂಟರ್ ನಿಗಲ ಸೇವೆ ಒಪ್ಪಿಸದೆ ರಶೀದಿನಿಗೆ ತಂದು ಇನ್ನು ಮಧ್ಯಾಹ್ನ ಪ್ರಸಾದ ವಿತರಣೆ ಬೈಯಳ್ಳ ಪ್ರಸಾದ ವಿತರಣೆ ಈ ಸಾನ್ನಿಧ್ಯದ ನಡೆಪಡು ಅಂಚನೆ ರಡ್ಡು ಕೊಡುತ್ತುಳ್ಳ ಭಕ್ತಾಭಿಮಾನಿಗಳಿಗೆ ಅನ್ನ ಪ್ರಸಾದದ ವಿತರಣೆ ಆದವು ಭಕ್ತಾಭಿಮಾನಿಗಳು ಈ ಮಾತ ಪುಣ್ಯ ಕಾರ್ಯಕ್ರಮ ಉಪಸ್ಥಿತರಿದ್ದರೆ ವ್ಯಾಘ್ರ ಚಾಮುಂಡಿ ಅಂಚನೆ ಪರಿವಾರ ಶಕ್ತಿಯ ಮಾತ ಧಾರ್ಮಿಕ ವಿಧಿವಿಧಾನಲಿನ ಗಣನಿಕೆ ತೂದು ದೈವದೇವರನ್ನ ಕಪಿದ ನಿಕಲು ಪಾತ್ರ ಬಂದ ನಿಕಟ ವಿನಂತಿ ಮತ್ತೊಂದಿಲ್ಲ ಭಕ್ತಾಭಿಮಾನಿಗಳ ಕುಡವರನವರ ವಿನಂತಿಗೆ ಮತ್ತೊಂದಲ್ಲ ಆಗಮಿಸಾದೆ ಉಪಸ್ಥಿತರು ಜೊತೆನ ಮಾತ ಭಕ್ತಾಭಿಮಾನಿಗಳಿಗೆ ಕುಡವರನವರ ವಿನಂತಿಗೆ ಮತ್ತೊಂದಲ್ಲ ಬೈದಿನ ಮಾತ ಭಕ್ತಾಭಿಮಾನಿಗಳಿಗೆ ಗೌರವಪೂರ್ವಕವಾದ ಕಾಂಡಿದ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ರೆ ಎರಡು ಮಾತ ಸ್ವೀಕಾರ ಮಾಡಿದ್ರೆ ಬಾಕಿ ಇದ್ದ ದಯವಿದು ನಿಗಲು ಸ್ವೀಕಾರ ಮಾಡ್ಕೊಡ್ಬಂದಿಗೆ ಏನಿಲ್ಲ ಅಂಚನೆ ಧಾರ್ಮಿಕ ಕಾರ್ಯಕ್ರಮಗಳು ಬಗ್ಗಿನ ಚಿತ್ತಿನ ಭಕ್ತಾಭಿಮಾನಿಗಳಿಗೆ ವ್ಯವಸ್ಥಿತವಾದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದರೆ ನಿಗಲ್ನ ವಾಹನನ ಸುಸಜ್ಜಿತವಾದ ಸುರಕ್ಷಿತದ ದೃಷ್ಟಿ ದೀಪನ ಚಿತ್ತಿನ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದರೆ ದೈದಿದ ನಿಗಲ್ನ ವಾಹನ ಅವೇ ಸ್ಥಳಕ್ಕೆ ಪಾರ್ಕಿಂಗ್ ಮಾಡ್ತದೆ ಧಾರ್ಮಿಕ ವಿಧಿವಿಧಾನವನ್ನು ಗಣನೀಕರಿಸುವ ಈ ಸಾನ್ನಿಧ್ಯದ ಒಳ್ಳೆಯ ಆಸನದ ವ್ಯವಸ್ಥೆಯನ್ನು ಮಾಡಿದರೆ ದೈದಿದ ನಿಗಲು ಅಲ್ಪ ಉಪಸ್ಥಿತರು ಬಂದಕ್ಕೆ ಏನಿಲ್ಲ ಶ್ರೀ ವ್ಯಾಘ್ರ ಚಾಮುಂಡಿ ಅಂಚನೆ ಪರಿವಾರ ಶಕ್ತಿಗೆ ಆರಾಧನೆ ಮಲ್ತೊಂದು ಇನ್ನಿತ ದಿನ ನವೀಕೃತವಾಯಿನ ಗರ್ಭಗುಡಿಟ್ಟು ವ್ಯಾಘ್ರ ಚಾಮುಂಡಿ ಅಂಚನೆ ಪರಿವಾರ ಶಕ್ತಿಲೇನೆ ಚಾಮುಂಡಿ ಅಂಚನೆ ಪರಿವಾರ ಶಕ್ತಿ ದಿನ ಪ್ರತಿಷ್ಠಾ ಬ್ರಹ್ಮಕಲಾಭಿಷೇಕ ಅಂಚನೆ ಇಡೀ ರಾತ್ರಿ ಸಿರಿ ಸಿಂಗಾರದ ಕಾಲಾವಧಿ ನೇಮೋತ್ಸವ ನಡೆಪುಣ ಈ ಧಾರ್ಮಿಕ ಸಾನ್ನಿಧ್ಯದ ನಮ್ಮ ಮಾತಿನ ಧಾರ್ಮಿಕ ವಿಧಿವಿಧಾನಗಳೇ ಗಣನೀಕೆ ತೂಗು ಕೃತಾರ್ಥರಾಯನಾಗಲಿಲ್ಲ ಇನ್ನಿತ ಧಾರ್ಮಿಕ ವಿಧಿವಿಧಾನಗಳಿನ ವೇದಮೂರ್ತಿ ವಿದ್ವಾನ್ ನಿಟ್ಟೆ ಪ್ರಸನ್ನ ಆಚಾರ್ಯ ಅಂಚನೆ ಶ್ರೀ ರಾಧಾಕೃಷ್ಣ ಭಟ್ ಮುಕಲ ವೈದಿಕ ವೃಂದದ ಕಲೆ
ಮೇರ್ನ ಒಂದು ಸೇವೆಯನ್ನು ಈ ಸಂದರ್ಭದಲ್ಲಿ ನಡೆಯುವಂಥದ್ದಲ್ಲ. ನೀವು ಉಪಸ್ಥಿತರಿದ್ದ ಪ್ರಸಾದ ಗೀತ ನೋಡಿಕೊಂಡು ನಿಕಂಡ ವಿನಂತಿಗೆ ಮಾಡ್ತಂದಲ್ಲೇ ಅಂಚಿನಿ ಶ್ರೀಮತಿ ಯಶೋಧ ಪೂಜಾರಿ ಮುಂಡಿ ಮನೆ ನಿಟ್ಟೆ ಮೇರ್ನ ಕುಟುಂಬಸ್ಥರ ಪರವಾದ మీరు ఉపస్థితరిద్దರ దైవీ ప్రసాద గీతం పొందినట్లే ಶ್ರೀಯುತ ನವೀನ್ ಚಂದ್ರ ಜೈನ್ ತೊಡಮಣಿ ಅನುವಂಶಿಕ ಆಡಳಿತ ಮುಗಿಸಿದ್ದೀರಿ. ಅಂಚೆ ಶ್ರೀಯುತ ಧರಣೇಂದ್ರ ಕುಮಾರ್ ಬೋಧಗುತ್ತು ಅನುವಂಶಿಕ ಆಡಳಿತ ಮುಗಿಸಿದ್ದೀರಿ. ಮಕ್ಕಳ ಮಾತೃನಲ ಜೀರ್ಣೋದ್ಧಾರ ಸಮಿತಿ ಅಂಚಿನಿ ನಿಂತ ಆಡಳಿತ ಸಮಿತಿದ ಅಧ್ಯಕ್ಷರೇ ಈ ಊರದ ಭಕ್ತಾಭಿಮಾನಿ ಅಂಚಿನಿ ಹೊರಊರದ ಭಕ್ತಾಭಿಮಾನಿಗಳ ಪಣವದ ಅಂಚಿನ ವಸ್ತು ರೂಪದ ಸೇವೆ ಸಹಕಾರಗಳು ಪುಷ್ಪಾಲಂಕೃತವಾಯಿನ ಈ ದಿವ್ಯ ಸಾನ್ನಿಧ್ಯಗಳು ನಮ್ಮೈನಿಗಳ ಗರ್ಭಗುಡಿತ ಬ್ರಹ್ಮಕಲಶೋತ್ಸವ ಕಾಲಾವಧಿ ನೇಮೋತ್ಸವದ ಈ ಸಂದರ್ಭಗಳು ನಮ್ಮೈನಿಗೆ ಉಪಸ್ಥಿತರಿಲ್ಲ. ಭಕ್ತಾಭಿಮಾನಿಗಳು ಈ ಸಾನ್ನಿಧ್ಯದ ಶ್ರೇಯೋವೃದ್ಧಿಗೆ ಏರ್ಮಾತ 5,000 ರೂಪಾಯಿ ಮಿತ್ತದ ಪಣವದ ಸಹಕಾರ ಮಾಡ್ತಾರೆ. ನಿಗಳಿಗೆ ಗುರುತಿಪ್ಪುಡು ಏರ್ಮಾತ ದಾನಿಲಾಗಲು ನನಗೆ ಗುರುತಿಪ್ಪುಡು ನಿಗಲ ಸೇವೆ ಬಾರಿ ಈ ಜಾಗಕ್ಕೆ ಎಡ್ಡೆ ರೀತಿಯ ಉಪಯೋಗ ಆಗ್ತದೆ, ವಿನಿಯೋಗ ಆಗ್ತದೆ. ಐದು ಕೂಡಾದ ಎಂತ ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ಕೊಡುವ ಚಿತ್ತಿನ ಗೌರವ ಪ್ರಸಾದ ನಿಗಲು ಗೌರವ ರೂಪದ ಕೊಡುವ ಚಿತ್ತಿನ ಪ್ರಸಾದನ ಸ್ವೀಕಾರ ಮಾಡ್ಕೊಂಡು ನಿಗಲು ಬರಲು ದೇವಸ್ಥಾನದ ಎದುರು ಬರಲು ಬಂದ ನಿಗಳ ವಿನಂತಿ ಬಂದಮೇಲೆ ನಿಗಲ ಉದಾಹರಣೆಗಳು ಗುರುತಿಸುವ ಮೂಲಕ ಕಾಪಾಡಿಸಿ ಈ ಕಾರ್ಯಕ್ರಮದ ಧಾರ್ಮಿಕ ವಿಧಿವಿಧಾನ ನಡಪುನ ವಿರಾಮದ ನಡುಟೇಬಲು ಅಪಕಪಕ ನಿಗಲ ಉಪಸ್ಥಿತಿದೆ. ಶ್ರೀಮತಿ ಶೋಭಾ ಶೆಟ್ಟಿ ಬಾಲಾಜಿ ಮನೆ ನಿಟ್ಟೆ ಮೇರ್ನ ಉಪಸ್ಥಿತಿ ಸಂದರ್ಭದಲ್ಲಿ ಜಡೀದು ಪ್ರಸಾದ ಗೀತವನ್ನು ಬಂದಿದ್ದೇನೆಂದರೆ 5,000 ರೂಪಾಯಿ ಏರ್ಮಾತ ಭಕ್ತಾಭಿಮಾನಿಗಳು ಸಹಕರಿಸಾದರ ನಿಗಲಿನ ರೈಟ್ ರಶೀದಿ ತನ್ನ ದೈವಿಕ ದೈವಸ್ಥಾನದ ಎದುರು ಬರ್ತದೆ ಪ್ರಸಾದ ಗೀತವನ್ನು ನಿಗಲ ವಿನಂತಿ ಮಾಡಿಕೊಂಡಿಲ್ಲ. ನಿಗಲಿಗಳ ತುಗರಿನ ಗುರುತಿಸವನ ಮೂಲಕ ಕಾಪಾಡಿಸಿ ನಿಗಲ ಉಪಸ್ಥಿತಿ ಕಂಡ ಒಬ್ಬೇ ರೀತಿಯ ರಶಿ ಜಿಡ್ಡ ರೈದಿನ ಆ ಪುರ್ತಕ ಬತ್ತದ ಪ್ರಸಾದಕ್ಕೆ ತರಲಿ ದಯಪಟ್ಟ ಈ ಸಾನ್ನಿಧ್ಯಡಿನಿ ರಾತ್ರಿ ಮಟ್ಟ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ಧಾರ್ಮಿಕ ವಿಧಿವಿಧಾನಗಳು ನಡಪರಬೇಕು. ಭಕ್ತಾಭಿಮಾನಿಗಳು
ಭಕ್ತಾಭಿಮಾನಿಗಳಿಗೆ ಅರ್ಚನೆ ತೀರ್ಥ ಪ್ರಸಾದದ ವಿತರಣೆಲ ದೇವಸ್ಥಾನದ ಎದುರುಡೆ ನಡಪಡು ಒಂದು ಮೇಟ್ ದಾನಿಗಳಿಗೆ ಪ್ರಸಾದ ವಿತರಣೆ ಆಗಲು ಒಂದು ಮೇಟ್ ಭಕ್ತಾಭಿಮಾನಿಗಳಿಗೆ ತೀರ್ಥ ಪ್ರಸಾದದ ವಿತರಣೆ ಆಗಲು ಶಿವದ ರಾಜಕಿರಣ್ ಕುಕ್ಕಂದೂರು ಜೋರ್ ರಸ್ತೆ ಮೇಲ್ನ ಈ ಸಂದರ್ಭಗಳು ಉಪಸ್ಥಿತರಿರಲಿದೆ ಮೇಲ್ನ ಉಪಸ್ಥಿತಿಯಿಂದ ಗೌರವಿಸುವುದಲ್ಲ ಮಲ್ಲ ಮಟ್ಟದ ಹಣದ ಸಹಕಾರ ಕೊಡ್ತಿನ ಚಿತ್ತಿನ ಸೇವಾದಾನ ಎಲ್ಲದು ಶ್ರೀಮತಿ ಅರ್ಚನೆ ಶ್ರೀ ರಮೇಶ್ ಆಚಾರ್ಯ ಬೊಕ್ಕ ಶಶಿ ಜ್ಯೋತಿ ನಿಲಯ ವಾಕ್ಯರ ಕೋಡಿ ಮನೆ ನಿಂಡಿ ಈ ಕಾರ್ಯಕ್ರಮದ ಶ್ರೇಯೋವೃತ್ತಿಗೆ ಸಹಕರಿಸಿದ ಚಿತ್ತಿನ ದಾನಿಗಳು ವೇದಿಕೆ ಉಪಸ್ಥಿತರಿದ್ದಾರೆ ಪ್ರಸಾದಕ್ಕೆ ತಂಡ ವಿನಂತಿನ ಮತ್ತೊಂದಲ್ಲ
ಸುಜಾತ ಬಾರೊಟ್ಟು ಪ್ರತಿಮಾ ಬಾರೊಟ್ಟು ಹರಿನಾಥ್ ಶ್ರೀ ವ್ಯಾಘ್ರ ಚಾಮುಂಡಿ ದೇವಸ್ಥಾನ ದೇವತ್ತು ಕರೆ ಯುಗಾಡಿ ಕುಣಿಟಿ ಮಿತ್ತ ನವೀಕೃತ ದುರ್ಗುಣಿಟಿ ವ್ಯಾಘ್ರ ಚಾಮುಂಡಿ ಅಚ್ಚರಿ ಪರಿವಾರ ಶಕ್ತಿಯ ಭಕ್ತಿದ ಆರಾಧನೆಯ ಅದ್ಭುತ ಧಾರ್ಮಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಶ್ರೇಯೋಭಿವೃದ್ಧಿಗೆ ಎಲ್ಲ ಮಟ್ಟದ ಬಡವರ ಸಹಕಾರ ಅಂಚನೆ ವಸ್ತುಗಳು ಸಹಕಾರ ಮಾಡಿ ಅಂಚಿನ ಅಂಚನೆ ಈ ಸಾನ್ನಿಧ್ಯದ ಬೇರೆ ಬೇರೆ ಕಾಮಗಾರಿ ನಡೆದುಕೊಂಡ ಶ್ರಮಿಕ ವರ್ಗದವರೇನೆ ಈ ಸಂದರ್ಭವನ್ನು ನೆನಪು ಮಾಡ್ತೋಗಲ್ಲ. ಶ್ರೀಮತಿ ಸುಂದರಿ ಪೂಜಾರಿ ಸುಮತಿ ನಿವಾಸ ಅನ್ನರ ಕಲ್ಲು ನೀಡಿ ಶೋಭಾ ಶೆಟ್ಟಿ ಬಾಲಾಜಿ ಹೊಸರೊಟ್ಟು ಮನೆ ನಿಟ್ಟಿ ಶ್ರೀಯುತ ಸುಜಿತ್ ಶೆಟ್ಟಿ ಮೇಲ ಧರ್ಮಪತ್ನಿ ಅಂಚನೆ ಜೋಗುಲು ಅಭಿನಂದ ಮನೆ ನಿಟ್ಟಿ ಶ್ರೀಮತಿ ಗಿರಿಜಾ ಒಕ್ಕ ಶ್ರೀ ಸಿದ್ಧಿ ಸ್ವಾಮಿ ಕರ್ಕಾಸು ಮನೆ ಹುಡ್ಸೆ ಕಟ್ಟೆ ನಿಟ್ಟಿ ಶ್ರೀಮತಿ ಕಲ್ಯಾಣಿ ಶೆಟ್ಟಿ ಅಂಚನೆ ಜೋಗುಲು ಗುಂಡಲ್ಕೆ ಮನೆ ನಿಟ್ಟಿ ಶ್ರೀಮತಿ ಗಿರಿಜಾ ಶೆಟ್ಟಿ ಅಂಚನೆ ಜೋಕುಲು ದೇರೊತ್ತು ಮನೆ ನಿಟ್ಟಿ ದಿವಂಗತ
ಶ್ರೀ ನಾರಾಯಣ ಶೆಟ್ಟಿ ಮೇರ ಸ್ಮರಣಾರ್ಥವಾದ ಮೇರ ಕುಟುಂಬಸ್ಥಿರಂಚಿನ ಜೋಕುಲು ಅಗನೊಟ್ಟು ಮನೆ ನಿಟ್ಟಿ ಶ್ರೀಮತಿ ಶಾರದಾ ಶೆಟ್ಟಿ ಲಕ್ಷ್ಮೀ ನಿವಾಸ ಹುಣಸೆಕಟ್ಟೆ ಮನೆ ನಿಟ್ಟಿ ಶ್ರೀಯುತ ಸುರೇಂದ್ರ ನಾಯಕ್ ಬಾಳೆಹಿತ್ಲು ಮನೆ ನಿಟ್ಟಿ ಬೇತೆ ಹೂಗುಳಿದಿದೆ. ಈ ಸಾನ್ನಿಧ್ಯದ ಶ್ರೇಯೋಭಿವೃದ್ಧಿಗೆ ಪಣದ ಸಹಕಾರ ಕೊರಂಚಿನ ಈ ಊರ್ದ ಹೊರ ಊರ್ದ ದಾನಿಗಳು ಸಂದರ್ಭಗಳು ಉಪಸ್ಥಿತರಿದ್ದಾರೆ. ದಯವಿದು ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ಕುರಿಪಿನ ಚಿಂತಿನ ಪ್ರಸಾದ ನೀವು ಸ್ವೀಕಾರ ಮಾಡಿಕೊಡ್ಲಿಕ್ಕೆ ಇರೋದಿಲ್ಲ. ಶ್ರೀಮತಿ ಶಾರದಾ ಶೆಟ್ಟಿ ಲಕ್ಷ್ಮೀ ನಿವಾಸ ಹುಣಸೆಕಟ್ಟೆ ನಿಟ್ಟಿ ಶ್ರೀ ಸುರೇಂದ್ರ ನಾಯಕ್ ಬಾಳೆಹಿತ್ಲು ಮನೆ ನಿಟ್ಟಿ ಶ್ರೀಮತಿ ಡಾಕ್ಟರ್ ಶ್ರೀ ರಮೇಶ್ ಆಚಾರ್ಯ ಅಂಚನೆ ಜೋಗು ಶಶಿಜ್ಯೋತಿ ನಿಲಯ ವಾಕ್ಯಾರಕೋಡಿ ನಿಟ್ಟಿ ಶ್ರೀಮತಿ ಲೀಲಾವತಿ ನಾಯಕ್ ಅಂಚನೆ ನಿರ್ನ ಜೋಗು ಬಾಳೆಹಿತ್ಲು ಮನೆ ನಿಟ್ಟಿ ಶ್ರೀಮತಿ ಸುಶೀಲಾ ಆಚಾರ್ಯ ಸುಶೀಲಾ ಸುಂದರಾಚಾರ್ಯ ರಾಜೇಶ್ವರಿ ನಿಲಯ ಮಂಜರಕಲ್ಕೆ ಶ್ರೀಯುತ ಎಂ.ಕೆ. ವಿಜಯಕುಮಾರ್ ವಕೀಲರು ನ್ಯಾಯವಾದಿಗಳು ಕಾರ್ಕಳ ಶ್ರೀಮತಿ ಗೀತಾ ಸಿ ಶೆಟ್ಟಿ ನೇತ್ರದೀಪ ತಿಮ್ಮೊಂಟು ಮನೆ ನಿಟ್ಟಿ ರಮಣೇಶ್ ಶೆಟ್ಟಿ ಅಂಚಿನ ಮೇಲ ಇಲ್ಲದಗಲು ದೇವೊಂಟು ಮನೆ ನಿಟ್ಟಿ ಶ್ರೀಯುತ ಪ್ರದೀಪ್ ಕಟಿಲೇಶ್ವರಿ ಫುಡ್ ಸೆಂಟರ್ ವಿಜಯ ನಿವಾಸ ನಿಟ್ಟಿ ಶ್ರೀಯುತ ದೊಡ್ಡಪ್ಪ ಈಶ್ವರಪ್ಪ ಗಡ್ವಿ ಪಂಜಿಂ ಗೋವಾ ಶ್ರೀಯುತ ವಿಜಯ ಶೆಟ್ಟಿ ಕಾರ್ಕಳಡೆ ಮರದ ಉದ್ಯಮ ಮತ್ತೊಂದು ಇಪ್ಪನ ಚಿಂತಿನ ಉದ್ಯಮಿಗಳು ಶ್ರೀಯುತ ವಿಜಯ್ ಶೆಟ್ಟಿ ಕಾರ್ಕಳ ಶ್ರೀಯುತ ಸದಾಶಿವ ಚೌಟ ಮುಂಬೈ ಶ್ರೀಯುತ ಶಂಕರ ಶೆಟ್ಟಿ ಅಗನೊಟ್ಟು ನಿಟ್ಟಿ ಶ್ರೀಯುತ ಪ್ರಕಾಶ್ ಬುಕ್ಕ ಮೆಲ್ವಿನ್ ಫೀಲ್ಡ್ ವ್ಯೂ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಪಂಜಿಂ ಗೋವಾ ಇಂಥ ಗೋವಾಡ ಉದ್ಯಮಿಯಾಗಿದ್ದಿದೆ. ಇಂಥ ಈ ಧಾರ್ಮಿಕ ಕಾರ್ಯಕ್ರಮಗಳು ಪಣದ ರೂಪಗಳು ಸಹಕರಿಸಿ ಚಿಂತಿನ ದಾನಿಗಳು ಶ್ರೀಯುತ ಮುರಳಿ ಮೋಹನ್ ಶೆಟ್ಟಿ ಗೋವಾ ಶ್ರೀಯುತ ಮುರಳಿ ಶೆಟ್ಟಿ ಪಂಜಿಂ ಗೋವಾ ಶ್ರೀಯುತ ಯುವರಾಜ್ ಡಿಸೋಜ ಶಲಿಂ ಗೋವಾ ಶ್ರೀಯುತ ಗಣೇಶ್ ಸಾಹು ಹೋಟೆಲ್ ಅನ್ನಪೂರ್ಣ ಪಂಜಿಂ ಗೋವಾ ಶ್ರೀಯುತ ಸುರೇಂದ್ರ ಶೆಟ್ಟಿ ಕೃಷ್ಣ ಕಾಜು ಪಣಜಿ ಗೋವಾ ಶ್ರೀಯುತ ಸೂರಜ್ ರೈ ಪಂಜಿಂ ಗೋವಾ ಶ್ರೀಯುತ ಅಶೋಕ್ ಸಾಲ್ಯ ರೆಡ್ಡಿ ನಿವಾಸ ಹರಪ್ಪಾಡಿ ನಿಟ್ಟಿ ಮೊದಲ ಮಾತೆಗಳ ಪಣವು ಸೇವೆದ ರೂಪಗಳು ಈ ಸಾನ್ನಿಧ್ಯಕ್ಕೆ ಸಂದಾಯಕ ಆಗ್ತದೆ. ವ್ಯವಸ್ಥಿತ ರೀತಿಗೆ ಈ ಸಾನ್ನಿಧ್ಯದ ಜೀರ್ಣೋದ್ಧಾರ ಸಮಿತಿ ಅದಕ್ಕೆ ವಿನಿಯೋಗ ಮಾಡುವುದು ಈ ತಕ್ಷಣ ನಮ್ಮ ನವೀಕೃತವಾಯಿನ ಪುಷ್ಪಾಲಂಕೃತ ಈ ಗರ್ಭಗುಡಿತ ಪುನರ್ ಪ್ರತಿಷ್ಠೆ ಹಚ್ಚಿನಿ ವ್ಯಾಘ್ರ ಚಾಮುಂಡಿ ಪರಿವಾರ ಶಕ್ತಿಲಿನ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶಾಭಿಷೇಕ ಈ ಸಂದರ್ಭಗಳು ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಲ್ಲ. ಈ ದಾನಿನ ಕಲಿನ ಈ ಸಂದರ್ಭಗಳು ನೆನಪುಂಟುದಾಗಲಿ ವಿಶೇಷವಾದ ಚಿತ್ತಿನ ಧನ್ಯವಾದ ಎಂತ ಜೀರ್ಣೋದ್ಧಾರ ಸಮಿತಿ ಆಡಳಿತ ಸಮಿತಿಯ ಪರವಾಗಿ ಧನ್ಯವಾದ ಸಮರ್ಪಣೆ ಮಾಡುತ್ತಿದ್ದೇವೆ. ಹಂಚನೆ ಇಲ್ಲಿಂದ ಈ ಕಾರ್ಯಕ್ರಮ ತುಳುನಾಡ ವಾರ್ತೆ ಪಂಪಿನ ಒಂದು ಪ್ರತಿಷ್ಠಿತ ಸುದ್ದಿವಾಹಿನಿಗೆ ನೇರ ಪ್ರಸಾರಗಳು ಜಗತ್ತಿನಾದ್ಯಂತ ಪ್ರಸಾರವನ್ನು ಪರವರ್ತಿನ ಚಿತ್ರ ಭಕ್ತಾಭಿಮಾನಿಗಳಿಗೆ ಮುಲ್ಪತ್ತಿನ ಚಿತ್ರ ಭಕ್ತಾಭಿಮಾನಿಗಳು ಒಂದೇ ವಿಚಾರ ತೀರ್ಪಾಲಿ ಮೊಬೈಲ್ ಬಳಕೆ ಮಲ್ಪಂದಿನ ಚಿತ್ತಿನ ವ್ಯಕ್ತಿ ತೂವರೆ ತಿಂಗಳು ಬಾರಿ ಕಮ್ಮಿ ನಿಖಲ ಇಲ್ಲದ ಎಲ್ಲ ಪರವರ್ತಿದ್ದಾಗಲಿಗೆ ನಿಂತ ಕಾರ್ಯಕ್ರಮ ನೇರ ಪ್ರಸಾರಗಳು ತೂಪಿನ ಚಿತ್ರ ಸೌಭಾಗ್ಯ ಮುಕ್ತ ಜೀರ್ಣೋದ್ಧಾರ ಸಮಿತಿ ಅಂಚನೆ ಆಡಳಿತ ಸಮಿತಿ ಮಾತುಕತೆ ಅಂಚನೆ ಆ ನೇರ ಪ್ರಸಾರಗಳು ನಿಗಲ ಜಾಹೀರಾತುದಾರ ಹೊಂದಿಕೊಂಡ ತುಳುನಾಡ ವಾರ್ತೆ ಸುದ್ದಿವಾಹಿನಿಯ ತಾಂತ್ರಿಕ ವಿಭಾಗದ ಒಂದು ಹೆಲ್ಪ್ ಡೆಸ್ಕ್ ಸೆಂಟರ್ ಅಲ್ಪ ವ್ಯವಸ್ಥೆ ಮಾಡಿದ ಕೌಂಟರ್ದ ವ್ಯವಸ್ಥೆ ನಿಗಲು ಅಗಲ
ಕೊರ್ನಂಚಿನ ಮಾತ ಭಕ್ತಾಭಿಮಾನಿಗಳ ವಿನಂತಿ ಮತ್ತೊಂದಲ್ಲೇ 5,000 ರೂಪಾಯಿದ ನಿತ್ತದ ಪಣದ ಸಾಕಾರ ಕೊರ್ನಂಚಿನ ದಾನಿಲಂಗರು ದೈವಸ್ಥಾನದ ಎದುರು ಜೀರ್ಣೋದ್ಧಾರ ಸಮಿತಿದ ಪ್ರಮುಖರು ಕೊರಪಿನಂಚಿನ ಗೌರವ ಪೂರ್ವಕವಾಯಿನಂಚಿನ ಪ್ರಸಾದ ಅಂಚನೆ ಎಲ್ಲ ಮಟ್ಟಡೆ ಪಣದ ರೂಪಡು ಅಂಚನೆ ವಸ್ತುವಿನ ರೂಪಡು ಸಹಕರಿಸಿನ ಅಂಚಿನ ದಾನಿಲಿಗೆ ಸೇವಾ ಕೌಂಟರ್ಡೆ ಪ್ರಸಾದ ವಿತರಣೆ ವ್ಯವಸ್ಥೆ ಮಾಡಿದ್ರೆ ನೀವು ದೈದಿ ದಲ್ಪ ಪ್ರಸಾದಕ್ಕೆ ತಗೊಂಡು ಬರ್ಪುನ ಈ ಸೇವೆದ ರೂಪಡು ಇನ್ನ ಮಾತ ಗೊತ್ತಿನ ದಾನಿಲಾಗಿರ ನಿಗಲಿಗೆ ಪ್ರತ್ಯೇಕ ಪ್ರಸಾದದ ವಿತರಣೆ ವ್ಯವಸ್ಥೆ ಮಾಡಿದ್ರೆ ದೈದಿ ದಲ್ಪ ನಿಗಲು ಪ್ರಸಾದಕ್ಕೆ ತಗೊಂಡು ಬದುಕಿನ ಅಂಚನೆ ಶ್ರೀಯುತ ಕಿರಣ್ ರಮೇಶ್ ಆಚಾರ್ಯ ಜ್ಯೋತಿ ನಿವಾಸ ಭಾಗ್ಯರಕೋಡಿ ನಿಟ್ಟೆ ನೇರ್ಲ ಈ ಸಂದರ್ಭದ ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿ ನಂಚಿನ ದಾನಿಗಳು ಈ ಸಂದರ್ಭಗಳು ಗುರುತಿಸಾದ ಅರೆಗಳಲ್ಲಿ ಧನ್ಯವಾದ ಸಮರ್ಪಣೆ ಮತ್ತೊಂದಲ್ಲ. ಅಂಚನೆ ಶ್ರೀಯುತ ಸುಧಾಕರ್ ಶೆಟ್ಟಿ ಕಂಗೀಟ್ಲ ಮನೆ ಗುಬಾರಪುರಿಟ್ಟೆ ಮೇರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇನ್ನು ಉಪಸ್ಥಿತಿಯಿಂದ ಗುರುತಿಸಾದ ಗೌರವಿಸುವುದಿಲ್ಲ. ಪಣವದ ಸಹಕಾರ ಗುರುತಿನ ಮಾತ ದಾನಿಗಳಿಗೆ ಪ್ರಸಾದದ ವಿತರಣೆ ವ್ಯವಸ್ಥೆ ಮಾಡಿದರೆ 5,000 ಬಿತ್ತು ನೆಚ್ಚಿನ ಭಕ್ತಾಭಿಮಾನಿಗಳಿಗೆ ಸಾನ್ನಿಧ್ಯದ ಜೀರ್ಣೋದ್ಧಾರ ಸಮಿತಿಯ ಪ್ರಮುಖರು ಪ್ರಸಾದ ವಿತರಣೆ ಮಾಡಿದರೆ. ಅಂಚನೆ ಇಲ್ಲ ಮಟ್ಟಡೆ ಪಣದ ಸಹಕಾರ ಗುರುತಿನ ದಾನಿಗಳಿಗೆ ಸೇವಾ ಕೌಂಟರ್ ಕಲ್ಪನೆ ಪ್ರಸಾದದ ವಿತರಣೆ ವ್ಯವಸ್ಥೆ ಮಾಡಿದರೆ. ಅಂಚನೆ ಈ ಧಾರ್ಮಿಕ ಕಾರ್ಯಕ್ರಮವು ಆಗಮಿಸಾಯ ನಂಚಿನ ಮಾತ ಭಕ್ತಾಭಿಮಾನಿಗಳಿಗೆ ತೀರ್ಥ ಪ್ರಸಾದದ ವಿತರಣೆದ ವ್ಯವಸ್ಥೆಯ ವೈದಿಕ ವೃಂದದ ಅಲ್ಪ ನಡಪುದು ಬರೋದಲ್ಲಿದೆ. ದೈನಿಕ ತೀರ್ಥ ಪ್ರಸಾದ ಗೆದ್ದೊನಲ್ಲಿ ಬಂದನಿಗಳ ವಿನಂತಿ ಮಾಡುವುದಲ್ಲೇ. ಅಂಚನೆ ಈಗಿನ ಮಾತ ಭಕ್ತಾಭಿಮಾನಿಗಳಿಗೆ ಬ್ರಹ್ಮಕಲಶೋತ್ಸವದ ಸುಸಂದರ್ಭಗಳು ಅನ್ನ ಪ್ರಸಾದದ ವಿತರಣೆಗೆ ವ್ಯವಸ್ಥೆ ಮಾಡಿದೆ. ದೈನಿಗೆ ಅನ್ನ ಪ್ರಸಾದ ಸ್ವೀಕಾರ ಮಾಡುವ ಚಿಕ್ಕಿನ ಭಕ್ತಾಭಿಮಾನಿಗಳು ಸಾಲಾದ ಬದುಗೆ ಅನ್ನ ಚಕ್ರಗಳು ಅನ್ನ ಪ್ರಸಾದ ಸ್ವೀಕರಿಸಬಹುದು. ಬಟ್ ಪ್ರತ್ಯೇಕ ವ್ಯವಸ್ಥೆ ಬಲ್ಲದೆ ಬಫೆತ್ತ ವ್ಯವಸ್ಥೆಯಲ್ಲಿ ಉಂಟು. ಅಂಚನೆ ದೇವಸ್ಥಾನದ ಭಟಾರರು ಅನ್ನ ಛತ್ರಗಳು ಕುದೊಂದು ಇರೇಟು ಉಂಟುನಗಳಿಗೆ 2 ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡ್ತಾರೆ. ಮಾತ ಭಕ್ತಾಭಿಮಾನಿಗಳಿಗೆ ವ್ಯವಸ್ಥಿತ ರೀತಿಯಲ್ಲಿ ಅನ್ನ ಪ್ರಸಾದದ ವಿತರಣೆ ಮಲ್ಪರೆಗಲ್ಲ ಅನ್ನ ಪ್ರಸಾದ ವಿತರಣಾ ಸಮಿತಿದ ಸ್ವಯಂ ಸೇವಕರಲ್ವ ತಯಾರಾಗುಲ್ಲ ಬಗ್ಗೆ ನಚ್ಚಿದ ಬಗ್ಗೆ ವಿನಂತಿ ಮಾಡ್ತಿದ್ದೀರಿ. ನಿಮಗೆ ಮಾತೆಲ್ಲ ಅಲ್ಬಹುದು. ಅನ್ನ ಪ್ರಸಾದವನ್ನು ಶಾಂತ ರೀತಿಯಲ್ಲಿ ಸ್ವೀಕಾರ ಬಂದಿದೆ. ದೇವದೇವರ ಅನುಗ್ರಹ ನೀವು ಪಾತ್ರರಾಗುವುದು ಬಂದು ವಿನಂತಿ ಮಾಡುವುದಿಲ್ಲ. ಅಂಚನೆ ಬಟ್ಟಳ್ಳಿ ಅನ್ನ ಪ್ರಸಾದದ ಸ್ವೀಕಾರ ಮಾಡುವ ಭಕ್ತಾಭಿಮಾನಿಗಳೇನ ಗಮನಗಳು ಅಲ್ಪ ದೇವಸ್ಥಾನದ ಭಟ್ಟಾರನು ಶುಚಿತ್ವದ ರೂಪನಂಚಿನ ದೃಷ್ಟಿಡೆ ನಿಗಲ ಸ್ವಲ್ಪ ಬಳಕೆ ಮಂದಿನ ತಟ್ಟೆ ಬೊಕ್ಕ ಲೋಟ ಪಾಡುವ ಪ್ರತ್ಯೇಕ ವ್ಯವಸ್ಥೆ ಬಂದಿದೆ. ಕೈತೆಕ್ಕರೆ ನೀರಿನ ವ್ಯವಸ್ಥೆ ಅಲ್ಪ ವ್ಯವಸ್ಥಿತ ರೀತಿಯಲ್ಲಿ ಈ ಜೀರ್ಣೋದ್ಧಾರ ಸಮಿತಿ ಮಂದಿರ ನಿಗಲ ಅವೇ ಜಾಗೆ ಅಲ್ಪ ಮಾಡುತ್ತೆ. ಈ ದೇವಸ್ಥಾನದ ಭಟ್ಟಾರನು ನಿಗಲು ಶುಚಿತ್ವದ ರೀತಿಗೆ ಕಾಪಾಡುವುದು ಎಪ್ಪಟ್ಟ ಬೈಯಟ್ಲ ಈ ಜಾಗಿಡೆ ಕಾಲಾವಧಿ ನೇಮೋತ್ಸವ ಸಿರಿಸಿಂಗಾರದ ನೇಮೋತ್ಸವ ಬಾರಿ ಭಕ್ತಿ ಗೌಜಿಡೆ ನಡೆಸಬಹುದು. ಬೈಯಟ್ಲ ಭಾರಿಯಾದ ಜನ ಭಕ್ತಾಭಿಮಾನಿಗಳು ಸಾನ್ನಿಧ್ಯ ಬಂದಿದೆ. ಅನ್ನ ಪ್ರಸಾದ ಸ್ವೀಕಾರ ಮಲ್ಪರಲ್ಲಿದೆ. ನಿಗಲ ಮಾತೇನಲ್ಲ ಪಣವದ ಸಹಕಾರ ಕಾರ್ಯಕ್ರಮದ ಬಂದದ್ದು ಉಪಸ್ಥಿತಿ ಕೊರಪಿನ ಚಿತ್ತಿನ ಸಹಕಾರ ಅಂಚನೆ ಶುಚಿತ್ವದ ಸಹಕಾರ ಈ ದೇವಸ್ಥಾನಕ್ಕೆ ಅತ್ಯಗತ್ಯವಾದ ಉಂಟು. ಆ ಕಾರಣವನ್ನು ನಿಗಲ ಕೊಡೋರನ್ನವರ ವಿನಂತಿ ಮಾತಾಡ್ತಾರೆ. ಅಂಚನೆ ಬೈಯಲ್ಲಿ 7 ಗಂಟೆ ಬುಕ್ಕ ಈ ಸಾನ್ನಿಧ್ಯದ ಆರಾಧನೆ ಮಲ್ತದ್ದು ಬೈದಿನ ಚಿನ್ನ ಅನಾದಿ ಕಾಲದಿಂದ ಆರಾಧನೆ ಮಲ್ತದ್ದು ಬೈದಿನ ವ್ಯಾಘ್ರ ಚಾಮುಂಡಿ ಅಂಚನೆ ಪರಿವಾರ ಶಕ್ತಿಗೆ ಸಿರಿ ಸಿಂಗಾರದ ಕಾಲಾವಧಿ ನೇಮೋತ್ಸವ ನಡೆಪಡೆಗೊಂಡು ಬೈಯಲ್ಲ ಅನ್ನ ಪ್ರಸಾದದ ವಿತರಣೆ ದಾನಿಲ್ ನಗಲಿಗೆ ಪ್ರಸಾದ ವಿತರಣೆ ಬೈಯಡ್ಲ ನಡೆಕೊಂಡು ಮಧ್ಯಾಹ್ನ 7 ಮಾತ ದಾನಿಲ್ ನಗಲಿಗೆ ಬರ್ರೆ ಅರ್ಜ ಅಕಲಿಗೆ ಬೈಯಡ್ಲ ಪ್ರಸಾದ ವಿತರಣೆ ನಡೆಕೊಂಡು ಇಂಥ ಉಪಸ್ಥಿತರು ನಂಚಿನ ದಾನಿಲ್ ನಗಲಿ ಪ್ರಸಾದ ಸ್ವೀಕಾರ ಮಾಡುತ್ತಲೇ ಇತ್ತೆ ಅನುಪಸ್ಥಿತಿ 7 ಮಾತ ಉಲ್ಲರು ಬೈಯೇಡು ಧಾರ್ಮಿಕ ಕಾರ್ಯಕ್ರಮ ನಡೆಪನಾಗ ಬಂದದೆ ಪ್ರಸಾದಕ್ಕೆ ತನಲ್ಲಿ ದಯಪಟ್ಟ ನಿಖಲು ಕೊರನೆಚ್ಚಿನ ಸೇವೆ ನಿಖಲು ಕೊರನೆಚ್ಚಿನ ಪಣವದ ಸಹಕಾರ ಇನಿ ಈ
ಜೀರ್ಣೋದ್ಧಾರ ಸಮಿತಿಗೆ ಸಂತದೆ ಬಾರಿ ಹೊರಲ ಕಟ್ಟಡೆ ವಿನಿಯೋಗ ಆಗ್ತದೆ. ನಮ್ಮ ಮಾತೆಲ್ಲ ಹೋಗೋದಲ್ಲ. ನವೀಕೃತವಾಯಿನ ಗರ್ಭಗುಡಿ, ಪುಷ್ಪಾಲಂಕೃತವಾಯಿನ ಗರ್ಭಗುಡಿ, ಈ ಕಾರ್ಯಕ್ರಮದ ನೇರ ಪ್ರಸಾರಲ್ಲ ಇಲ್ಲಿ ತುಳುನಾಡ ವಾರ್ತೆ ಪತ್ತಿನ ಸುದ್ದಿವಾಹಿನಿ ಬರುತ್ತದ್ದು. ವ್ಯಾಘ್ರ ಚಾಮುಂಡಿ ಅಚ್ಚಿನ ಪರಿವಾರ ಶಕ್ತಿಗೆ ನವೀಕೃತವಾದ ಗರ್ಭಗುಡಿ ನಮ್ಮ ಕಣ್ಣನಿಗೆ ತೋದು ದೇವರ ಅನುಗ್ರಹದ ನಮ್ಮ ಪಾತ್ರದವರು ಅಂಚಿನಿ ವೈದಿಕ ವೃಂದದ ಕಡೆಯಿಂದ ತೀರ್ಥ ಪ್ರಸಾದಕ್ಕೆ ತೊಗೊಂಡು ಅಂಚನೆ ಭಕ್ತಾಭಿಮಾನಿಗಳಿಗೆ ಸೇವೆ ಮಲ್ಪರೇತನ ಸೇವಾ ಕೌಂಟರ್ ನಿಗಲು ಒಪ್ಪಿಸಾದ ರಶೀದಿಗೆ ತಗೊಂಡು ನಿಗಲ ಈ ಸಂದರ್ಭದಲ್ಲಿ ನೆನಪಾಗುತ್ತದೆ. ಈ ಕಾರ್ಯಕ್ರಮದ ಶ್ರೇಯೋಭಿವೃದ್ಧಿಗೆ ಭಾರ್ಯಾತ ಜನ ಕೊಡೋದವರು ಸಹಾಯ ಮಾಡಿ ನಂಚಿನ ಬಾರಿಲ್ಲ ಆಗಲಿ ಪುದರನೆ ಈ ಸಂದರ್ಭ ನೆನಪು ಮಾಡ್ತಂದ್ರೆ ಶ್ರೀಯುತ ಸಂದೀಪ್ ಹೆಗಡೆ ಬರುವ ಸ್ವರೂಪ್ ಹೆಗಡೆ ಭುಜಕಳ ರಸಮಿತ್ತು ನಿಟ್ಟಿ ಶ್ರೀ ಸೆಲ್ವಕುಮಾರ್ ಗೋವಾ, ಶ್ರೀಯುತ ಸುಕೇಶ್ ಪೂಜಾರಿ ಸಿಟಿ ಬೇಕರಿ ಪಂಜಿ ಗೋವಾ, ಚಿಕ್ಕಿ ಅಂಚನೆ ನೇರನ ಜೋಗಲು ಇಲ್ಲದಗಳು ನರಂಗ ಬಿಟ್ಟು ನಿಂಡಿ ಶ್ರೀಯುತ ಗುಲಾಬಿ ಶೆಟ್ಟಿ ಅಂಚನೆ ನೇರನ ಜೋಗಲು ಸಂಗೀತ ಮನೆ ನಿಟ್ಟೆ, ಶ್ರೀಮತಿ ಉಮಾವತಿ ಶೆಟ್ಟಿ ಭೂಕಂತು ಮನೆ ನಿಟ್ಟೆ, ಸುಮಿತ್ರ ಶೆಟ್ಟಿ ದೇರೊಂದು ಮನೆ ನಿಟ್ಟೆ, ದೇರೊಂದು ದೊಡ್ಡ ಮನೆ ನಿಟ್ಟೆ, ಶ್ರೀಮತಿ ನಯನ ಶೆಟ್ಟಿ ದೇವಿ ಕೃಪಾ ಹೌಸ್ ಗಿನ್ನಿಗೋಳಿ, ಶ್ರೀ ರಾಮಕೃಷ್ಣ ಶೆಟ್ಟಿ ಬೇಲಾಡಿ ಬಾಬಾ ಮನೆ ಗೋವಾ ಉದ್ಯಮಿಗಳು ಗೋವಾ, ಶ್ರೀಯುತ ರಮೇಶ್ ಶೆಟ್ಟಿ ಬಿಹಾರ್ ಹೋಟೆಲ್ ಉದ್ಯಮ ಮಾಡಿದ್ದು ಗೋವಾಡಲ್ಲಿದೆ ಅಂಚನೆ, ಶ್ರೀಯುತ ಅಶೋಕ್ ಶೆಟ್ಟಿ ಬೇಲಾಡಿ ಬಾಬಾ ಮನೆ ಉದ್ಯಮಿಗಳು ಗೋವಾ, ಶ್ರೀಯುತ ಶಾಂತ ಶೆಟ್ಟಿ ಗೋವಾ, ಶಂಕರ್ ಶೆಟ್ಟಿ ಮುಂಬೈ ತಿಮ್ಮಟ್ಟು ಮನೆ ನಿಟ್ಟೆ ಅಂಚನೆ ಡಿಸೈರ್ ಮೆಂಡಿಸ್ ಗೋವಾ ఒకల ಮಾತಿನಲ್ಲ ಪಣವದ ಸಹಕಾರ ಅಂಚನೆ ಆಗಮಿಸಿದ ಮಾತ ಭಕ್ತಾಭಿಮಾನಿಗಳಿಗೆ ಅನ್ನ ಪ್ರಸಾದದ ವಿತರಣೆ ಅನ್ನ ಛತ್ರದ ನಡೆದುಕೊಂಡು ಒಂದು ಪ್ರತ್ಯೇಕ ವ್ಯವಸ್ಥೆ ಉಂಟು ಬಂದಿದೆ. ಕುಟುಂಬ ಇರೆಂಟು ಉರುಪುನಗಳಿಗೆ ವ್ಯವಸ್ಥೆ ಅಂಚನೆ ಅನ್ನ ಛತ್ರದ ಅನ್ನ ಪ್ರಸಾದದ ವಿತರಣೆ ಎರಡು ಪ್ರತ್ಯೇಕ ವ್ಯವಸ್ಥೆ ವಿತರಣೆ ಆಗುವುದು ಬಂದಿದೆ. ವೇದಿಕೆ ಮಾತೆಲ್ಲ ಶಾಂತ ರೀತಿಯಲ್ಲಿ ಅನ್ನ ಪ್ರಸಾದ ಸ್ವೀಕರಿಸುವುದು ಅಂಚನೆ ಈ ಕಾರ್ಯಕ್ರಮಕ್ಕೆ ಈ ಸಾನ್ನಿಧ್ಯಕ್ಕೆ ಮಲ್ಲ ಮಟ್ಟದ ಪ್ರಣವ ಸಹಕಾರ ಪುಣ್ಯ ಶ್ರೀಯುತ ವಿಜಯ ಶೆಟ್ಟಿ ಅಂಚನೆ ಮೇಲಿನ ಧರ್ಮಪತ್ನಿ ಮೇಲಿನ ಇಲ್ಲದ ಕಲ್ಲ ಪರವಾಗಿ ಶ್ರೀಯುತ ವಿಜಯ ಶೆಟ್ಟಿ ನೇತ್ರದೀಪ ತಿಮ್ಮಟ್ಟು ಮನೆ ಮೇಲಿನ ಉಪಸ್ಥಿತಿ ಮೇರೆ ಇನಿ ದೇವಸ್ಥಾನದ ಎದುರು ಜೀರ್ಣೋದ್ಧಾರ ಸಮಿತಿಯ ಪ್ರಮುಖರಿಗೆ ಪ್ರಸಾದ ಸ್ವೀಕಾರ ಮಸದಲ್ಲಿ ಉಪಸ್ಥಿತಿನ ಗುರುತಿಸಾದಿ ಗೌರವಿಸುವುದಲ್ಲ. ಈ ನವೀಕೃತವಾಯಿನ ಗರ್ಭಗುಡಿಗೆ ಮಲ್ಲ ಮಟ್ಟದ ಪ್ರಣವದ ಸಹಕಾರ ಅಂಚನೆ ಈ ಕಾರ್ಯಕ್ರಮವು ಆಗ ಉಪಸ್ಥಿತ ಸಹಕಾರ ಕೊರ್ನ್ಯಾರು ಅಂಚನೆ ಶ್ರೀಯುತ ಭಾಸ್ಕರ ಶೆಟ್ಟಿ ನೇತ್ರದೀಪ ತಿಮ್ಮಟ್ಟು ಎಲ್ಲ ಉಪಸ್ಥಿತರಿಲ್ಲಿರಿ ಮೊದಲ ಮಾತಿನ ಪ್ರಣವದ ಸಹಕಾರ ಅದರ ಒಟ್ಟು ಪೂರ್ಣದಿಂದ ಸಹಕಾರ ಈ ಕಾರ್ಯಕ್ರಮ ಈ ಜಾಗ ಇನ ಮಾತ್ರ ಕಾಮಗಾರಿಯಿಂದ ನಡೆದುಕೊಂಡಾಗ ಅಗುಲ್ಲ ಉಪಸ್ಥಿತರಿರುತ್ತದೆ ಮತ್ತು ಶ್ರೇಯೋಭಿವೃದ್ಧಿಗೆ ಸಹಕರಿಸಿ ನೆಚ್ಚಿಕೊಂಡಿದ್ದಾರೆ. ಪೋಲೆ 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 ತುಂಬುಡು ಬಲೆ 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 ಒಮ್ಮೆಕರ ಬಂತ ಏನಾದ ಭಕ್ತಾಭಿಮಾನಿಗಳು ಉಪಸ್ಥಿತರಿರುವಾಗ ಅನ್ನ ಪ್ರಸಾದ ಸ್ವೀಕಾರ ಮಾಡಿಕೊಂಡಾಗ ಅನ್ನ ಛತ್ರದಲ್ಲಿ ಈಗ ವ್ಯವಸ್ಥೆ ತಯಾರಾಗಿದ್ದು ದೇವಸ್ಥಾನಗಳು ಅನ್ನ ಪ್ರಸಾದ ಸ್ವೀಕಾರ ಮಾಡಿದೆ. ಶಾಂತ ರೀತಿಯಲ್ಲಿ ಉಪಸ್ಥಿತರಿದ್ದಾರೆ ಅನ್ನ ಪ್ರಸಾದ ಸ್ವೀಕರಿಸಲಿ ಅಂಜನೆ ಒಂದು ಪ್ರತ್ಯೇಕ
ವ್ಯವಸ್ಥೆಯುಂಟು ಭದ್ರತಾ ವ್ಯವಸ್ಥೆ ಲೋಟಾಂಚನೆ ಕುದೊಂದು ಅನ್ನ ಪ್ರಸಾದ ಸ್ವೀಕಾರ ಮಾಡಿಕೊಂಡ ಇವತ್ತಿನ ಅನ್ನ ಪ್ರಸಾದದ ವಿತರಣೆಗೆ ಸಕಲ ಸಿದ್ಧತೆ ಸಂಪಾದನೆಗಳ ವಿನಂತಿ ಮಾಡುವುದಿಲ್ಲ. ಅಂಜನೆ ಶ್ರೀ ಪ್ರಶಾಂತ್ ಬೆಳಗಾಂ ಉದ್ಯಮಿಗಳು ಅಂಜನೆ ಶ್ರೀಕಾಂತ್ ಬೆಳಗಾಂ ತಂಗಿ ಕುಲಾರಿ ಕುಂದರದಾಸ ಮನೆಯಲ್ಲಿ ಶ್ರೀಬಾ ಅನ್ನ ಪ್ರಸಾದ ಸ್ವೀಕಾರ ಮಾಡಿಕೊಳ್ಳಲು ಅನ್ನ ಪ್ರಸಾದ ವಿತರಣೆಗೆ ಸಕಲ ಸಿದ್ಧತೆಯಾಗಲಿ ಸ್ವಯಂ ಸೇವಕರ ನಗದು ಭಕ್ತಾಭಿಮಾನಿಗಳಿಗೆ ಅಲ್ಪ ಮಾತ ರೀತಿಯ ವ್ಯವಸ್ಥೆ ಆದರೆ ದೈಹಿಕ ಭಕ್ತಾಭಿಮಾನಿಗಳು ಆಯ್ನಾಥ ಬೇಗ ಅಲ್ಪ ಅನ್ನ ಪ್ರಸಾದ ಸ್ವೀಕಾರ ಮಾಡಿಕೊಂಡು ವಿನಂತಿ ಮಾಡುತ್ತಿಲ್ಲ. ಅಲ್ಲೇ ಹೂ ಲಾಮ ಬರ್ತದ ಸರಿ ಜೋಕಲ್ಲ ಲೋಟೆ ನೀರು ಅಣ್ಣ ನುಪ್ಪು ಫಾಸ್ಟ್ ಅಂಜನೆ ಶ್ರೀ ಸುಂದರಿ ಕುಲಾರಿ ಕಮಿಟಿ ಸುಜಾತ ಶೆಟ್ಟಿ ವೈಶಾಲಿ ನಿವಾಸ ಪಾರೂರು ನಿಟ್ಟೆ ಶ್ರೀಯುತ ಅನೀಶ್ ಪುರುಷೋತ್ತಮ ಮಣಜಿ ಗೋವಾ ಡಿಜಿ ಮಣಜಿ ಗೋವಾ ಜಯರಾಮ್ ಶೆಟ್ಟಿ ಬಬಿಲ್ಲ ಉಪ್ಪಿನಂಗಡಿ ಶಾಲಿನಿ ಶೆಟ್ಟಿ ಮನೋಲಿ ಮತ್ತು ಕುಕ್ಕುಂದೂರು ಶ್ರೀಮತಿ ಶೈಲಜಾ ವಿಜಯ್ ಶೆಟ್ಟಿ ವಿಘ್ನೇಶ್ ನಿಟ್ಟೆ ಕಾಲೇಜು ಬಳಿ ನಿಟ್ಟೆ ಶ್ರೀಯುತ ದಿನೇಶ್ ಪೂಜಾರಿ ದುರ್ಗಾಂಬ ಸ್ಟೋರ್ಸ್ ನಿಟ್ಟೆ ಶ್ರೀಯುತ ಸತೀಶ್ ಶೆಟ್ಟಿ ಗೋರ್ಗಲ್ಗುಂಡೆ ಗುಡ್ಲಕ್ ಪ್ರೈಮರಿ ಸ್ಕೂಲ್ ನಿಟ್ಟೆ ಶ್ರೀಮತಿ ಜಾನಕಿ ಜನನಿ ಬಿಲ್ಡಿಂಗ್ ನಿಟ್ಟೆ ಶ್ರೀ ಮನೇಶ್ ಶೆಟ್ಟಿ ಹೋಟೆಲ್ ಆರಾಧನಾ ಹರಪಾಡಿ ಕ್ರಾಸ್ ನಿಟ್ಟೆ ಲೀಲಾ ಸುವರ್ಣ ನಿವಾಸ ಹಾಳಿಕಟ್ಟಿ ನಿಟ್ಟಿ ಮೊದಲಿನ ಮಾತಿರಲ್ಲ ಈ ಸಂದರ್ಭಗಳು ತನೋದವರು ಸಹಕಾರಿ ಸಾರ್ವಜನಿಕ ದಾನಿಗಳು ಉಪಸ್ಥಿತಿ ಹಚ್ಚಿನ ಅನುಪಸ್ಥಿತಿ ಎಲ್ಲ ದೇವಿಗೆ ಭಕ್ತಾಭಿಮಾನಿಗಳ ವಿನಂತಿ ಮಾಡುವುದಲ್ಲೇ ಅನ್ನ ಪ್ರಸಾದದಲ್ಪ ಸ್ವೀಕಾರ ಮಲ್ಪನೆ ನಿಗದಿಗಲ್ಪ ಸ್ಥಳಾವಕಾಶ ಉಂಟು ದೈದೀದ ಏನ್ ಮಾತ ಅನ್ನ ಪ್ರಸಾದ ಸ್ವೀಕಾರ ಮಲ್ಪನ ಕೊಡಲಾರ ದೈದೀದ ಅಲ್ಪಬೋದೆ
ಇತ್ತೆ ಒಬ್ಬೇ ರೀತಿದಲ್ಪ ನಿಗಲ ಅನ್ನ ಪ್ರಸಾದದ ಸ್ವೀಕರಣೆ ಕಲ್ಪನೆಗೆ ಅಡಚಣೆ ಆಪುಜಿ ರಶಿಜಿ ಏದೀತಿ ನಿಗಲು ಮಾತಿರ್ಲ ಶಾಂತ ರೀತಿಯ ಅನ್ನ ಪ್ರಸಾದ ಸ್ವೀಕಾರ ಮಲ್ಪೋಡ ಇದು ಸ್ವಲ್ಪ ಸಮಯದ ಅವಕಾಶ ನಿಗಲಿಗೊಂಡು ಏದೀತಿ ಅಲ್ಪ ಅನ್ನ ಪ್ರಸಾದ ಸ್ವೀಕಾರ ಮಲ್ಪೋಡ್ ಬಂದು ನಿಗಲ ಏನೊಂದಿದೆ